ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಕೊಣಾಲ್ ಗ್ರಾಮ, ಗೋಳುತಟ್ಟು ಪಂಚಾಯತ್ ಕೊಣಾಲ್ ಗ್ರಾಮ, ಒಕ್ಕಜಾಲ ಅಂತ ಊರಲ್ಲಿ ನೀರಿನ ವ್ಯವಸ್ಥೆಗೋಸ್ಕರ ಗ್ರಾಮ ಪಂಚಾಯತು ಒಂದು ಟ್ಯಾಂಕಿ ಕಟ್ಟಿಕೊಟ್ಟಿದ್ದಾರೆ 2 ವರ್ಷ ಮುಂಚೆ. 2 ವರ್ಷ ಆಗಿ ಇನ್ನೂ ಅದಕ್ಕೆ ನೀರು ಬಿಟ್ಟಿಲ್ಲ, ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಿಲ್ಲ. 90,000 ಖರ್ಚು ಮಾಡಿ ಕಟ್ಟಿರೋ ಟ್ಯಾಂಕಿ ಇದು. ಇನ್ನು 70,000 ಖರ್ಚು ಮಾಡಿ ಬೋರು ಸರಿ ಮಾಡಬೇಕಂದೇಳಿ, ಬೋರ್ ಹಾಕ್ಬೇಕಂದೇಳಿ ಪಂಚಾಯತ್ತು ಸ್ಯಾಂಕ್ಷನ್ ಮಾಡಿದಾರಂತೆ. ಹೇಳ್ತಾರಷ್ಟೇ, ಇನ್ನೂ ಮಾಡಲಿಲ್ಲ. ಸಾರ್ವಜನಿಕರು ಭಾಳ ಕಷ್ಟದಲ್ಲಿ, ನೀರಿನ ವ್ಯವಸ್ಥೆಗೆ ಭಾಳ ಕಷ್ಟದಲ್ಲಿ ಇಲ್ಲಿ ಬದುಕುಳಿತಾರೆ. ಆದರೂ 2 ವರ್ಷದಿಂದ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನೀತಿ ತಂಡದವರು ಸೇರಿ, ಸಾರ್ವಜನಿಕರು, ಈ ಊರಿನವರು ಸೇರಿ ಒಂದು ಕೋಳಿ ಸಾಕಾಣೆಯನ್ನು, ಈ ಟ್ಯಾಂಕ್ ಒಳಗೆ ಕೋಳಿ ಸಾಕಾಣೆಯನ್ನು ಮಾಡಲಿಕ್ಕೆ ಶುರುವಾಗಿದೆ. ಈ ಟ್ಯಾಂಕ್ ಕಟ್ಟಿ 2 ವರ್ಷ ಆಯಿತು. ಇದರಲ್ಲಿ ಚೂರು ಕೂಡ ನೀರಿಲ್ಲ. ಇಲ್ಲಿ 7 ಮನೆಯವರಿದ್ದಾರೆ, ಅವರಿಗೆ ಚೂರು ಕೂಡ ನೀರು ಇದರಿಂದ ಬರುವುದಿಲ್ಲ. ಈ ಟ್ಯಾಂಕಿಗೆ ಬೇಕಾಗಿ 90,000 ರೂಪಾಯಿ ಖರ್ಚು ಮಾಡಿದಂತೆ. ಇವಾಗ ಯಾವುದೂ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನೀತಿ ತಂಡದವರೆಲ್ಲ ಸೇರಿಕೊಂಡು ಈಗ ಕೋಳಿ ಸಾಕಾಣಿಕೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರಿಂದ ನಾವೀಗ ಕೋಳಿ ಸಾಕಾಣಿಕೆ ಬೇಕಾಗಿ ಈ ಕೋಳಿಯನ್ನು ಇದರೊಳಗೆ ಸಾಗಿಸ್ತಾ ಇದ್ದೇವೆ.